ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ಕೊರೋನಾ ಲಾಕ್ಡೌನ್ ಪರಿಸ್ಥಿತಿಡು ದಿಂಜ ಜನ ಬಂಗೋಡುಲ್ಲೇರು. ಲಾಕ್ಡೌನ್ ದಾತ್ರ ಸರಿಯಾಯಿನ ಅರಿ ಸಾಮಾನು ಇಜ್ಜಂದೆ ಕಾಸು ಇಜ್ಜಂದೆ ತೊಂದರೆಡು ಉಳ್ಳೇರು. ಇಂಚಿತಿನ ಅರ್ಹ ಫಲಾನುಭವಿಗಳನ್ನು ಗುರುತಿಸಾದು ದಾಸ್ ಪ್ರಮೋಷನ್ಸ್ ಸಮೂಹ ಸಂಸ್ಥೆದ ಅಧ್ಯಕ್ಷರು, ದಾಸ್ ಚಾರಿಟೇಬಲ್ ಟ್ರಸ್ಟ್ದ ಅಧ್ಯಕ್ಷರು ಲಯನ್ ಅನಿಲ್ ದಾಸ್ ತನ್ನ ಇಲ್ಲ ಸುತ್ತಮುತ್ತಲದ 100 ಅರ್ಹ ಕುಟುಂಬಗಳಿಗೆ ಅರಿ ದಿನಸಿ ಸಾಮಗ್ರಿಗಳನ್ನು ಶನಿವಾರ ವಿತರಣೆ ಮಾಡ್ತಾರೆ. ತನ್ನ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ದ ಮೂಲಕ ಬೆರಿಸಗಾಯ ಕೊರಂದುಪ್ಪುನ ಲಯನ್ ಅನಿಲ್ ದಾಸ್ ಇತ್ತ ಕೊರೋನಾ ಲಾಕ್ಡೌನ್ದ ಪೊರ್ತುಡ್ಲ ಸಂಕಷ್ಟದ ಉಪ್ಪುಣಕ್ಲೆಗ್ ತನ್ನ ಇಲ್ಲ ಸುತ್ತಮುತ್ತಲದ ಜನಕ್ಲೆಗ್ ಅಕಲ್ನ ಬಂಗಗ್ ಬೆರಿಸಗಾಯ ಒದಗಾದೇರು.
ತಂಗಳನ ಪರಿಸರಡು ದಿಂಜ ಜನ ಕಷ್ಟಡು ಉಪನಕಲ್ನ ವಿಷಯ ತೆರಿದು ತಂಗಳನ ಕೈ ಟಾಪುನಾಥ ಸಗಾಯ ಒದಗಾದ ಪಂಡದು ಲಯನ್ ಅನಿಲ್ ದಾಸ್ ಈ ಪಡ್ತು ತೆರಿಪಾಯರು. ಇವತ್ತು ಏನು ಜಗತ್ತಿನಾದ್ಯಂತ ಕೋವಿಡ್-19 ಕೊರೋನಾ ವೈರಸ್ನ ವಿರುದ್ಧವಾಗಿ ಮಾನನೀಯ ಪ್ರಧಾನಮಂತ್ರಿಯವರು ಅದೇ ರೀತಿ ರಾಜ್ಯದ ಮುಖ್ಯಮಂತ್ರಿಯವರು ಏನೊಂದು ಲಾಕ್ಡೌನ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸ ಇರ್ಬೋದು, ಅವರು ತನ್ನ ದುಡಿಮೆಗೆ ಒಂದು ಆಪತ್ತು ಬಂದಂಥ ಈ ಸಂದರ್ಭದಲ್ಲಿ ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ನ ಒಂದು ಸ್ಥಾಪಕಾಧ್ಯಕ್ಷನಾಗಿ ನಾನು ಕೂಡ ನನ್ನ ಒಂದು ಪರಿಧಿಯಲ್ಲಿರುವಂಥ ಆರ್ಥಿಕ ಸಂಕಷ್ಟವಾಗಿರುವಂಥ ಬಡ ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಒಂದು ಅಕ್ಕಿ, ದಿನನಿತ್ಯದ ಒಂದು ಸಾಮಗ್ರಿಗಳನ್ನು ಸಣ್ಣ ಮಟ್ಟದಲ್ಲಿ ಪೂರೈಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಅದೊಂದು ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ನಮ್ಮದು ಕಳೆದ 5 ವರ್ಷಗಳಿಂದ ಹಲವಾರು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿದೆ. ಈ ಒಂದು ಪರಿಸ್ಥಿತಿಯಲ್ಲಿ ಈಗ ಕೂಡ ಹೆಚ್ಚಿನ ಒಂದು ಜನರಿಗೆ ಕಷ್ಟದ ಸಂದರ್ಭದಲ್ಲಿ ಸ್ಪಂದಿಸುವಂಥ ಒಂದು ಸಣ್ಣ ಮಟ್ಟಿನ ಪ್ರಯತ್ನದೊಂದಿಗೆ ಇವತ್ತು ನಾವು ನಮ್ಮ ಆಸುಪಾಸಿನಲ್ಲಿರುವಂಥ ಒಂದು 100 ಕುಟುಂಬಗಳನ್ನು ಗುರುತಿಸಿ ಅವರಿಗೆ ಅಕ್ಕಿ ಮತ್ತು ದಿನನಿತ್ಯದ ದಿನಸಿ ಐಟಮ್ಗಳನ್ನು ನಾವು ಪೂರೈಸ್ತಾ ಇದ್ದೀವಿ. ಇದು ನಂತರ ದಿನಗಳಲ್ಲಿ ಕೂಡ ಅಗತ್ಯ ಇರುವವರಿಗೆ ನಾವೊಂದು ವ್ಯವಸ್ಥೆಯನ್ನು ಮುಂದುವರಿಸುವಂಥ ಒಂದು ನಿಟ್ಟಿನಲ್ಲಿ ಕೂಡ ನಮ್ಮ ಈ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ. ಒಂದು ವೇ ಪೊರ್ತು ಉಳ್ಳಾಲ ನಗರಸಭಾ ಸದಸ್ಯರು ಶ್ರೀಮತಿ ಗೀತಾಬಾಯಿ ಕೇಳಿಕೆ ಮೇರೆಗೆ ಅರೆನ ವಾರ್ಡ್ಗಳ 25 ಕಿಟ್ಟಲೆಯನ್ನು ಅನಿಲ್ ದಾಸ್ ಒದಗಾಯರು. ತಂಕಲ್ನ ವಾರ್ಡುಳ್ಳ ದಿಂಜ ಜನ ಸಂಕಷ್ಟಡುಳ್ಳೇರು ಅಕ್ಲೆಗೆ ಬೋಡಾದ ಅನಿಲ್ ದಾಸರಡ ಸಗಾಯಕ್ಕೆಂದಿತ್ತೆ 25 ಜನಕ್ಕೆ ಆಪುನಾತ್ ಅರಿ ಸಾಮಗ್ರಿದ ಕಿಟ್ಟನ್ನು ಒದಗಾದೇರು. ಅರನ ಈ ಪುಣ್ಯದ ಬೇಲೆಗೆ ದೇವರನ ಅನುಗ್ರಹ ಏಪಲ ಉಪ್ಪಡು ಅರನ ಇಂಚಿತ್ತಿ ಸಗಾಯ ನಿರಂತರವಾದ ಸಮಾಜಕ್ಕೆ ತಿಕ್ಕಡು ಪಂಡದು ಗೀತಾಬಾಯಿ ಅನಿಲ್ ದಾಸರಿಗೆ ಸೊಲ್ಮೆ ಸಂದಾಯರು. ದಾಸ್ ಚಾರಿಟೇಬಲ್ ಸೇವಾ ಟ್ರಸ್ಟ್ ಇವರ ವತಿಯಿಂದ ದಾಸಣ್ಣನ ಹತ್ರ ನಾನು ಮೊನ್ನೆ ಒಂದು ಚಿಕ್ಕ ಒಂದು ಹೆಲ್ಪ್ ನನಗೆ ಬೇಕು, ನನ್ನ ವಾರ್ಡ್ನಲ್ಲಿ ತುಂಬ ಬಡವರಿದ್ದಾರೆ, ನಿಮ್ಮಿಂದ ನನಗೆ ಒಂದು ಕರೋನಾ ಪೀಡಿತ ಆದುದರಿಂದ ಎಲ್ಲರಿಗೂ ಸಾಮಾನು ತರುವಂಥ ವ್ಯವಸ್ಥೆ ಇಲ್ಲಿಲ್ಲ, ತುಂಬ ಬಡವರಿದ್ದಾರೆ, ಅವರ ಕೈಲಿ ಹಣ ಕೂಡ ಇಲ್ಲ, ನನಗೆ ಒಂದು ಸಣ್ಣ ನೀವು ಸಹಾಯ ಮಾಡಬೇಕೆಂಬ ಒಂದು ಮಾತಿಗೆ ಅವರು ಹೋಗೊಟ್ಟು ನನಗೆ ಎಲ್ಲ ಥರದ ಇವತ್ತು ಸಾಮಾನನ್ನು ತಂದು ನನ್ನ ಕೈಯಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ನಮ್ಮ ವಾರ್ಡಿನ ಪರವಾಗಿ ಕೂಡ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನು ಮುಂದೆ ಕೂಡ ನಿಮ್ಮ ಒಂದು ಸಹಾಯ ನನಗೆ ಖಂಡಿತವಾಗಿರಬೇಕಂತ ಈ ಸಂದರ್ಭದಲ್ಲಿ ಹೇಳಲು ಕೂಡ ಇಚ್ಛಿಸ್ತೇನೆ ಇದ್ದೆ. ತೊಕ್ಕೋಟು ಒಳಪೇಟೆ ABC ಫ್ರೆಂಡ್ಸ್ ಗೌರವ ಅಧ್ಯಕ್ಷರು ವಿಜಯ್ ಪಂಡಿತ್ ಹೌಸ್ ಈ ಪಡ್ತು ಒಟ್ಟಿಗೆ ಇದ್ದೇನೆ.